ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ಇವತ್ತೊಂದು ಸ್ಪೆಷಲ್ ಆಗಿ ಮೀನು ಸಾರು ಮಾಡುವ. ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಪೂರಕ್ಲೆಲ್ಲ ಮೋಕಿಡಿ ಎತ್ಕೊಂಡೊಂದುಲ್ಲೆ ಇನಿ ನಮ್ಮ ಒಂಜಿ ಮದಿಮಾಲ್ ಮೀನದ ಸಾರು ಮಲ್ಪಗ ಮಸ್ತ್ ಶೋಕಾಪುಂಡು ಕಡೆ ಮುಟ ಸ್ಕಿಪ್ ಮಲ್ಪಂದೆ ತುಲೆ ಐಕ್ ಮುಲ್ಪನ ಮದಿಮಾಲ್ ಮೀನನ್ನು ದೆತ್ತೊಂದೆ ಉಂದೆ ನಮ್ಮ ಶುರುಕು ಕ್ಲೀನ್ ಮಲ್ತದು ದೆತ್ತೊನ್ಗ ನೋಡಿ. ಇಲ್ಲಿ ನಾನು ಮದಿಮಾಲ್ ಮೀನು ಅಂದರೆ ಅಥವಾ ರಾಣಿ ಮೀನು ಅಂತ ಹೇಳ್ತಾರೆ. ಇದನ್ನು ನಾವೀಗ ಕ್ಲೀನ್ ಮಾಡಿ ತರುವ ಮೊದಲಿಗೆ ನೋಡಿ. ಈಗ ನಾನು ಇದನ್ನು ಕ್ಲೀನ್ ಮಾಡಿ ತಂದಾಯಿತು. ಇದು ಚಪ್ಪೆ ಮೀನು, ಅದಕ್ಕೋಸ್ಕರ ನಾವು ಇದಕ್ಕೆ ಸ್ವಲ್ಪ ಅರಸಿನ, ಉಪ್ಪು, ನಿಂಬೆ ರಸವನ್ನು ಸೇರಿಸಿ ಸ್ವಲ್ಪ ಹೊತ್ತು ಇದನ್ನು ಬೆರೆಸಿಡಬೇಕು. ಒಂದು ಇದು ಮೀನು ಉಪ್ಪನ್ನು ಕೂಡ ಎಳ್ಕೊಳ್ತದೆ, ಮತ್ತೊಂದು ಇದು ಮೀನು ತುಂಬ ಮೆದು ಗಟ್ಟಿ ಕೂಡ ಆಗ್ತದೆ ಹೀಗೆ ಮಾಡೋದ್ರಿಂದ. ನಮ್ಮ ಕ್ಲೀನ್ ಮಲ್ತಿತ್ತಿನ ಮೀನಿಗೆ ಒಂತೆ ಮಂಜಲ್ದ ಪೊಡಿ, ಉಪ್ಪು ಬೊಕ ಲಿಂಬೆ ಪಾಡ್ದು ಒಂತೆ ಪೊರ್ತು ಬೆರದಿಕ್ಕ. ಒಂದು ಮೀನು ಚಪ್ಪೆ ಮೀನು ಅಂಚನೆ ಮೆದುಲ ಇಂಚ ಮಲ್ತಿಂದ ಮೀನುಲ ಗಟ್ಟಿ ಆಪುಂಡು, ಅಂಚನೆ ರುಚಿಲ ಉಪ್ಪು ಪುರವೈತುಂದು ಜಾಸ್ತಿ ಆಪುಂಡು. ಇದೇ ಒಂಜಿ ಪ್ಯಾನಿಗೆ ಒಂತೆ ತಾರದೆಣ್ಣೆ, ಒಂಜಿ ಎಲ್ಲಿಯ ನೀರುಳ್ಳಿನ ಸಣ್ಣ ಮುರಿದು ಪಾಡಿಯೆ ಅವೇನು ನಮ್ಮ ಪೊತ್ಪುಗ. ಇವಾಗ ಒಂದು ಪ್ಯಾನಲ್ಲಿ ನಾನು ಸ್ವಲ್ಪ ತೆಂಗಿನೆಣ್ಣೆ ಮತ್ತು ಒಂದು ಸಣ್ಣ ಈರುಳ್ಳಿಯನ್ನು ಹೀಗೆ ನಾವು ಕಟ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಮತ್ತು ನಿಮ್ಮ ಹದದಷ್ಟು ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಮೆಣಸನ್ನು ಇಲ್ಲಿ ಬಳಸ್ಕೊಳ್ಳಿ. ನಾನು ಒಂದು ಹಿಡಿಯಷ್ಟು ಇಲ್ಲಿ ಮೆಣಸನ್ನು ಹಾಕಿದೆ. ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡುವ. ನಾನು ಒಂಜಿ ಪುಂಡಿದಾತು ಕೆಂಪು ಮುಂಚಿ ಪಾಡಿಯ ನಿಕ್ಲೆ ಖಾರ ಜಾಸ್ತಿ ಬೋಡುಂಡ ಜಾಸ್ತಿಲ ಪಾಡೋನಲ್ಲ ಮುಂಚಿ ಅವೇಡು ಬೊಕ್ಕ ನಾನು ಮುಲ್ಪ ಚೂರು ಒಂಜಿ 1/4 ಚಮಚದಾತು ಮೆತ್ತೆ ಒಂಜಿ 1/4 ಚಮಚದಾತು ಎಡ್ಡೆ ಮುಂಚಿ ಮುಲ್ಪ ಪಾಡ್ದು ಪೊತ್ಪುಗ. ಇದು ಚೆನ್ನಾಗಿ ಫ್ರೈ ಆದ ನಂತರ ನಾನು 1/4 ಚಮಚದಷ್ಟು ಮೆಂತ್ಯ ಕಾಳು, 1/4 ಚಮಚದಷ್ಟು ಕರಿಮೆಣಸನ್ನು ಹಾಕಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು. ಆಮೇಲೆ 1 ಚಮಚದಷ್ಟು ಜೀರಿಗೆ, 2 ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿ ಕೂಡ ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡುವ. 1 ಚಮಚದಾತ ಜೀರಿಗೆ, 2 ಚಮಚದಾತ ಕೊತ್ತಂಬರಿ ಪಾಡ್ದಿಲ್ಲ ನಮ್ಮ ಶೋಕು ಫ್ರೈ ಮಾಡ್ತದ್ದು ಹಾಕಿನ ತುಲೆ ಒಂಜಿ 1/4 ಚಮಚದಾತ ಓಮ ಪಾಡಿಯನ ಅವೆಲ್ಲ ಪೊತ್ಪುಗ. 1/4 ಚಮಚದಷ್ಟು ಓಮ್ ಕಾಳನ್ನು ಹಾಕಿ ಫ್ರೈ ಮಾಡಿ ನಾವು ಗ್ಯಾಸ್ ಬಂದ್ ಮಾಡಿ ಇದನ್ನು ಆರಲಿಕ್ಕೆ ಬಿಡಬೇಕು. ಇದು ಆರಿದ ನಂತರ ನಾವು ಇದನ್ನು ರುಬ್ಕೋಬೇಕು. ಇವಾಗ ನೋಡಿ ಇದು ಆರಿದೆ. ಇದಕ್ಕೆ ನೋಡಿ ನಾನು ಜೀರಿಗೆ ಮೆಣಸು 3, ಒಂದು 6 ಎಸಳು ಬೆಳ್ಳುಳ್ಳಿ, 4 ತುಂಡು ಶುಂಠಿ, ಒಂದು ನಿಂಬೆ ಗಾತ್ರದಷ್ಟು ಹುಳಿಯನ್ನು ಸೇರಿಸಿದೆ. ಒಂದು ಅರತಿಗಿನ ನಮ್ಮ ಒಂಜಿ ಮೂಜಿ ಜೀರಿಗೆ ಮುಂಚಿ ಆಜಿರ್ದು 7 ಎಸಳು ಬೆಳ್ಳುಳ್ಳಿ ಬೊಕ 4 ತುಂಡು ಶುಂಠಿಲ ಒಂಜಿ ಲಿಂಬೆದಾತ ಮಲ್ಲ ಪುಳಿ ಪಾಡ್ದು ಒಂತೆ ನೀರು ಪಾಡ್ದು ಸಣ್ಣ ಕಡೆಯುಗ ನೋಡಿ. ಇದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ರೆಡಿ ಆಯಿತು ಮಸಾಲ. ಇವಾಗ ಒಂದು ಮಣ್ಣಿನ ಪಾತ್ರೆಗೆ ನಾನು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. 1-2 ಚಮಚದಷ್ಟು ಸಾಕು. ಅದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕುವ. ಇದು ಪಟಪಟ ಅನ್ಬೇಕು. ಒಂಜಿ ಬಿಸಲಿಗೆ 2 ಚಮಚದಷ್ಟು ತಾರದೆಣ್ಣೆ, ಅದಕ್ಕೆ ಅರ್ಧ ಚಮಚದಾತು ಬಾಸಿನಿ ಪಾಡ್ದು ಅವು ಪಟಪಟ ಪಂಕಿನ ಒಂಜಿ ನೀರುಳ್ಳಿನ ಪಾಡೊಂದಲ್ಲೇ ಕಟ್ ಮಾಡ್ತದೆ ನೋಡಿ. ಸಾಸಿವೆ ಸಿಡಿದ ನಂತರ ನಾವು ಒಂದು ಈರುಳ್ಳಿಯನ್ನು ಸಣ್ಣ ಕೊಚ್ಚಿ ಹಾಕ್ಕೋಬೇಕು ಇದಕ್ಕೆ ನೋಡಿ. ಇದು ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ನಾವು ಇದಕ್ಕೆ ಕಾಯಿ ಮೆಣಸು ಹಾಕ್ತದೆ, ಜೀರಿಗೆ ಮೆಣಸು ಕೂಡ ಆಗ್ತದೆ. ಆಮೇಲೆ 1 ತುಂಡು ಶುಂಠಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೋಬೇಕು. ಒಂತೆ ನೀರುಳ್ಳಿ ಫ್ರೈ ಹಾಕಿದ್ರೆ ನಮ್ಮ ಕಾಯಿ ಮುಂಚಲು ಹಾಕೋದು ಅಥವಾ ಜೀರಿಗೆ ಮುಂಚಲು ಹಾಕೋದು ಬೊಕೊಂದು ತುಂಡು ಶುಂಠಿನ ಕೊಚ್ಚಿದ ಪಾಡೋದು ಅವಂತೆ ಫ್ರೈ ಹಾಕಿನ ಒಂದು 1/4 ಚಮಚದಾತು ಮಂಜಲ್ದ ಪುಡಿ ಬೊಕ್ಕ ನಮ್ಮ ಕಡೆದಿತ್ತಿನ ಮಸಾಲನ್ನು ನೆಕ್ಕು ಪಾಡ್ದು ಶೋಕು ಫ್ರೈ ಮಾಡ್ಕೊಡು ನೋಡಿ. ಮೆಣಸು ಮತ್ತು ಶುಂಠಿ ಹಾಕಿದ ನಂತರ ನಾವು ಸ್ವಲ್ಪ ಚಿಟಿಕೆ ಅಥವಾ 1/4 ಚಮಚದಷ್ಟು ಅರಸಿನ ಹಾಕಿ ಆಮೇಲೆ ನಾವು ರುಬ್ಬಿದ ಮಸಾಲವನ್ನು ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಒಗ್ಗರಣೆ ಜೊತೆ ನೋಡಿ. ಇದು ಚೆನ್ನಾಗಿ ಎಣ್ಣೆಯ ಜೊತೆ ಸೇರಿಕೊಂಡು ಒಳ್ಳೆ ಘಮ ಬರ್ತಾ ಉಂಟು. ಇವಾಗ ನಾವಿಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೋಬೇಕು. ತುಲೆ ಒಂದು ನಮ್ಮ ಅರೆಪು ಶೋಕು ಎಡ್ಡೆ ಕಮ್ಮೆನ ಬಂದಾಗ ನಮ್ಮ ಉಪ್ಪುನು ನಿಕಲಾನುಸಾರ ಪಾಡೊಂದೆ ಇತ್ತು ನಮ್ಮ ಮುಲ್ಪ ತಾರದ ಪೇರು ಪಾಡ್ಗ ತುಲೆ ಒಂಜಿ ಗಡಿತ ತಾರದ ಪೇರು ಪಾಡೊಂದುಲ್ಲೆ ಒಂಜರೆ ಲೋಟೆ ಆವು ಐಕೆ ಅಂಚೂರು ನೀರ್ಲ ತೊರಲ್ತು ಕೊಟ್ಟಿಯೆ. ಇಲ್ಲಿ ನೋಡಿ 1.5 ಗ್ಲಾಸ್ ಆಗುವಷ್ಟು ತೆಂಗಿನ ಹಾಲನ್ನು ನಾನಿಲ್ಲಿ ಹಾಕಿದೆ. ಆಮೇಲೆ ಸ್ವಲ್ಪ ಆ ಪಾತ್ರೆಯಲ್ಲಿ 1 ಲೋಟದಷ್ಟು ನೀರನ್ನು ಕೂಡ ಸೇರಿಸಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಮುಚ್ಚಳವನ್ನು ಓರೆ ಮುಚ್ಚಬೇಕು, ಇಲ್ಲದ್ರೆ ಹೊರಗೆ ಚೆಲ್ಲಿ ಹೋಗ್ತದೆ. ತುಲೆತೆ ಓರೆ ಮುಚ್ಚಿದ ಮುಚ್ಚಲನ್ನು ಶೋಕೊಂದು ಅರೆಪ್ಪನು ಕೊದ್ದೆ ಹೊಡೆತಲೆ ಅರೆಪ್ಪು ಶೋಕು ಕೊದ್ದೊಂದು ನಂಚಿನ ಎಡ್ಡೆ ಕಮ್ಮೆನ ಕೂಡ ಬರೋದುಂಟು. ಇದು ನಮ್ಮ ನೆಕ್ ಮೀನು ಪಾಡ್ಗ. ಮೀನನ್ನು ಅಂಚನೆ ನಮ್ಮ ಲುಮ್ಮನ ಬಡ್ಚಿ ಖಾಲಿ ಮೀನನ್ನು ಮಾತ್ರ ಪಾಡೋಡು ಅವು ಬುಡ್ತಿನ ನೀರನ್ನು ಪಾಡ್ರೆ ಬಲ್ಲಿ. ಇವಾಗ ನಾವಿಲ್ಲಿ ಮೀನನ್ನು ಸೇರಿಸ್ಕೋಬೇಕು. ಆ ಮೀನನ್ನು ಮಾತ್ರ ಹಾಕ್ಕೋಬೇಕು, ಅದು ಬಿಟ್ಟ ನೀರನ್ನು ಹಾಕ್ಕೋಬಾರ್ದು ಬಟ್ಲಲ್ಲಿರುವುದು.
ಖಾಲಿ ಮೀನನ್ನು ಮಾತ್ರ ಒಂದೊಂದೇ ತೆಗೆದು ಹಾಕಿ ಮೊದಲಿಗೆ ನಾವೀಗ ನೋಡಿ ಹೀಗೆ ಮೆಲ್ಲ ಒಂದು ಸೌಟಿನಿಂದ ತಿರುಗಬಹುದು. ಮತ್ತು ಮಧ್ಯದಲ್ಲಿ ಮೀನನ್ನು ನಾವು ಸೌಟಿಂದ ತಿರುಗಿಸಬಾರ್ದು, ಯಾಕಂದರೆ ಮೀನು ತುಂಬ ಮೆದು ಕೂಡ ಅದು ಹುಡಿ ಆಗ್ತದೆ. ಇತ್ತೆ ನಮ್ಮ ಚೂರು ಚೌಂಟುಡು ನಮ್ಮ ಮೀನನ್ನು ತಿರ್ಗವಲಿ ಆಡ ಮದ್ಯುಡು ನಿಕ್ಕು ಚೌಂಟು ಪಾಡ್ರೆ ಬಲ್ಲಿ ಕೈಟ್ ತುಳು ಇಂಚ ತಿರ್ಗವಡು ಇಜಿಂದ ಚೌಂಟು ಪಾಂಡ ಮೀನು ಪುಡಿ ಹಾಪುಂಡು. ಹೀಗೆ ನೋಡಿ ಮಿಡ್ಲಲ್ಲಿ ನಾವು ಹೀಗೆ ಪಾತ್ರೆಯನ್ನು ತಿರುಗಿಸ್ಕೋಬೇಕು, ಮಧ್ಯೆ ಮಧ್ಯೆ ಸೌಟು ಹಾಕೋಬಾರ್ದು. ಇತ್ತೆ ನಾನು ಮುಚ್ಚಳ ಮುಚ್ಚಿದ್ದು ಒಂತೆ ಪೊಟ್ಟು ಶೋಕು ಕೊದ್ದಿರೆ ಬಿಡಿಯೇ. ನೋಡಿ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸಬೇಕು. ನೋಡಿ ಒಳ್ಳೆ ಕುದಿ ಕೂಡ ಬರ್ತಾ ಉಂಟು, ಮೀನು ಕೂಡ ಬೆಂದಿದೆ. ಇವಾಗ ನಾವು ಗ್ಯಾಸ್ ಬಂದ್ ಮಾಡುವ. ಲಾಯ್ಕ್ ಕೊದ್ದಿದುಂಡ್ಲ ನಮ್ಮ ಗ್ಯಾಸ್ ಬಂದ್ ಮಲ್ತದ್ದು ಕೊತ್ತಂಬರಿ ಸೊಪ್ಪು ನೆಕ್ ಪಾಡೋಡು. ಇದತ್ತಲೆ ಮುಲ್ಪ ಕೊತ್ತಂಬರಿ ಸೊಪ್ಪು ಪಾಡೈತೆ ನಿಕ್ಲೆ ಸರ್ವ್ ಮಲ್ತೋಜವೆ ಎತ್ತು ಶೋಕಾದ ಬೈದನಂದು ನಿಕ್ಲು ತೂನಗನೆ ನಿಕ್ಲೆ ಗೊತ್ತಾಪುಂಡು. ಕೊನೆಗೆ ಗ್ಯಾಸ್ ಬಂದ್ ಮಾಡಿ ನಾವು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೋಬೇಕು. ನೋಡಿ ನಮ್ಮ ಮೀನಿನ ಮಸಾಲೆ ಎಷ್ಟು ಚೆನ್ನಾಗಿ ಬಂದಿದೆ. ಮೀನು ಕೂಡ ಚೂರು ಹುಡಿ ಕೂಡ ಆಗಲಿಲ್ಲ. ನಾನು ಹೇಳಿದ ರೀತಿಯಲ್ಲಿ ಮಾಡಿದರೆ ಅಷ್ಟೇ ಒಳ್ಳೆಯದಾಗಿ ಈ ಮೀನು ಸಾರು ಬರ್ತದೆ. ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡಿ, ಲೈಕ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾನ್ ಪಂಡಿಲಕ್ಕ ನಿಗುಲು ಮಲ್ತಂಡ ಭಾರಿ ಶೋಕಾದು ಈ ಮೀನ್ದ ಗಸಿ ಬರ್ಕೊಂಡು ಇಷ್ಟ ಅಂಡ ಲೈಕ್ ಮಲ್ಪ್ಲೆ, ಶೇರ್ ಮಲ್ಪ್ಲೆ, ಕಮೆಂಟ್ ಮಲ್ದು ಎಂಚಾತಂಡು ಪಂಡ್ಲೆ, ಸಬ್ಸ್ಕ್ರೈಬ್ ಮಲ್ದಿ ಜನ ಸಬ್ಸ್ಕ್ರೈಬ್ ಮಲ್ಪ್ಲೆ ಕಡೆ ಮುಟ ತುಯ್ನೈಕ್ ಮಸ್ತ್ ಧನ್ಯವಾದ.